ಭಾಷೆ ಉಳಿದಾಗ ಸಂಸ್ಕೃತಿಯ ಉಳಿವು ಸಾಧ್ಯವಾಗಿದ್ದು, ಭಾಷೆ ಅಳಿದಲ್ಲಿ ಅಲ್ಲಿನ ಸಂಸ್ಕೃತಿ ಉಳಿಯಲು ಸಾಧ್ಯವಿಲ್ಲ. ತುಳುನಾಡಿನಲ್ಲಿ ಹಲವು ಭಾಷೆಗಳ ಸಮ್ಮಿಲನವಿದ್ದು, ಭಾಷಾ ಸಾಮರಸ್ಯವೇ ಇಲ್ಲಿನ ಜನರ ಒಗ್ಗಟ್ಟಿನ ಸಂಕೇತ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಒಡಿಯೂರು ಶ್ರೀ ಷಟ್ಶಬ್ದ ಸಂಭ್ರಮ ಸಮಿತಿ ಪುತ್ತೂರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇವುಗಳ ಸಹಯೋಗದಲ್ಲಿ ಪುತ್ತೂರಿನ ಬಂಟರ ಭವನದಲ್ಲಿ ನಡೆದ ತುಳುವೆರೆ ಕೂಡುಕಟ್ಟು ತುಳುನಾಡ ಐಸಿರ 2021 ಕಾರ್ಯಕ್ರಮದಲ್ಲಿ ಗುರುವಂದನೆ ಸ್ವೀಕರಿಸಿ ಮಾತನಾಡಿದರು. ಕನ್ನಡ ಮತ್ತು ತುಳು ಭಾಷೆಯು ಪರಸ್ಪರ ಜೊತೆಯಾಗಿದ್ದು, ಇಲ್ಲಿನ ಮಾತೃಭಾಷೆ ಹೆಮ್ಮೆ ಮಹತ್ವದಾಗಿದೆ. ಭಾಷಾ ಆವಿಷ್ಕಾರ ಅಲ್ಲಲ್ಲಿ ನಡೆಯುತ್ತಿರುವುದು ಸಹಜವಾಗಿದೆ. ಸಂಘಟಿತ ಪ್ರಯತ್ನಗಳಿಂದ ಭಾಷೆಯನ್ನ ಉಳಿಸಿ ಬೆಳೆಸಲು ಸಾಧ್ಯವಿದೆ. ತುಳು ಭಾಷೆಯು ತನ್ನದೇ ಆಗಿರುವ ಲಿಪಿಯನ್ನ ಹೊಂದಿದ್ದು, ತುಳು ಲಿಪಿಯು ವಿಕಸನಗೊಂಡು ಮಲಯಾಳಂ ಲಿಪಿಯಾಗಿದೆ. ತುಳುವರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇನ್ನೂ ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಯಾಗಿಲ್ಲ. ನಮ್ಮಲ್ಲಿ ಇಚ್ಛಾಶಕ್ತಿಯೊಂದಿಗೆ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಒಟ್ಟಾದಲ್ಲಿ ಅತಿ ಶೀಘ್ರದಲ್ಲಿ ತುಳು ಭಾಷೆಯು 8ನೇ ಪರಿಚ್ಛೇದಕ್ಕೆ ಸೇರಲು ಸಾಧ್ಯ ಎಂದು ಹೇಳಿದರು. ಈ ಕನ್ನಡಗಳ ತುಳುಕುಲದಾದ ಸಂಬಂಧ ತುಳುನು ಬಿಡುದು ಕನ್ನಡ ಉಪ್ಪುಜಿ, ಕನ್ನಡ ಬಿಡುದು ತುಳುಲ ಉಪ್ಪುಜಿ. ಭಾರತ ಮಾತೆ ಎಂದು ನಮ್ಮ ಲೆಪ್ಪ ಇಡೀ ನಮ್ಮ ದೇಶ ಕೊಂಚ ಪುದಲಾಂಡು ಭಾರತ ಮಾತೆ ಐದು ಬುಕ್ಕ ನಮ್ಮಡ ಕನ್ನಡ ಮಾತೆ ಕನ್ನಡಮ್ಮ ಅಂದು ನಮ್ಮ ಪಂಪ ಐತೆ ಒಟ್ಟಿಗೆ ತುಳುವಪ್ಪೆ ಅಂತ ನೇ ಕೊಂಚ ಸಂಬಂಧ ಉಂಡು ದಾಯ ಉಂಡು ಒಂದು ಕೆಂಡ ನಂಗೆ ಅಪ್ಪೆ ತುಳುವಾಂಡು ಅಂದ ಬುಕ್ಕೊಂಜಿ ಅಪ್ಪೆನಪ್ಪೆ ಏರು ಕೆಂಡ ಅವು ಕನ್ನಡ ಅಂತ ಪನೋಡಿ ಕನ್ನಡದಲ್ಲಿ ಬಕ್ಕಲ ಪಿಜ್ಜಿ ಉಳ್ಳೇರಿಂದಾಂಡ ಅವು ಭಾರತ ಮಾತೆ ಎಂದು ನಮ್ಮ ಪನೋಡು ಅಂತೂ ಅಪ್ಪೆ ಭಾಷೆದ ಅರ್ತಿ ಪಿರ್ತಿ ಬಾರಿ ಮಲ್ಲವು ಏನು ಬಣ್ಣ ಕೊಂಚೆಲ್ಲ ತುಳಿಪಾ ಬಂದಿತ್ತಂಡಿ ಕೆಲ ವಿಚಾರದ ಬಗ್ಗೆ ತುಳಿಪಾ ಬಂದಿತ್ತಂಡಿ ಇತ್ತೆ ಅಕ್ಷರದ ಬಗೆಟ್ಟು ಲಿಪಿತ್ತ ಬಗೆಟ್ಟು ಒಂತ ಗೊಂದಲ ಅಲ್ಪ ಒಂದು ವಿಷಯ ಅನ್ಕೇಂಡೆ ಈ ಲಿಪಿ ಇನಿಕೋಡ್ ಮಲ್ಪೊಡ್ದಂಡ ಸುಲಭದ ಅಲಜ್ಜಿ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಮ್ಮ ನಡುಟುಂಡಿ ತೆರಡ ಪಾತ್ರೊಳ್ಳಿ ಮತ್ತೊಂದು ಉಳ್ಳೆ ಇನ್ನಕ್ಕೆ ಮಾತ್ರ ಸಾಕ್ಷಿ ಸರ್ಕಾರನೇ ಉಂಟು ನಮ್ಮ ಒಟ್ಟು ಇಂಚ ಸರಿ ಹತ್ತು ಲಿಪಿತ್ತ ಬಗೆಟ್ಟು ಅವು ಒಂಜಾತು ಇನಿಕೋಡು ಬರಡು ಅಂದಾಂಡ ನಂಗೆ ಒತ್ತುಲೇಕ ಬರಡು ಅಂದಾಂಡ ಐಕೊಂತೆ ಹೊಂದಾಣಿಕೆ ಕೆಲವು ಸತ್ಯ ಪರಿವರ್ತನೆ ಮಾತ್ರ ಬೋಡಾವು. ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಎಲ್ಲಾ ಭಾಷೆ ಮತ್ತು ಸಂಸ್ಕೃತಿಗಳು ಸೇರಿದಾಗ ದೇಶವಾಗ್ತದೆ. ನಮ್ಮದು ಕೃಷಿ ಸಂಸ್ಕೃತಿ ಮತ್ತು ಋಷಿ ಸಂಸ್ಕೃತಿಯ ಮಿಳಿತವಾಗಿದ್ದು, ಪ್ರತಿಯೊಂದು ದೇಶಗಳು ನಮ್ಮ ಸಂಸ್ಕೃತಿಯ ಮೂಲಕ ಗುರುತಿಸಲ್ಪಡುತ್ತದೆ. ಭಾರತವು ತನ್ನ ಆಧ್ಯಾತ್ಮಿಕತೆಯ ಮೂಲಕ ವಿಶ್ವದೆಲ್ಲೆಡೆ ಗುರುತಿಸಲ್ಪಡುತ್ತಿದೆ. ಇಲ್ಲಿನ ಗುರು ಪರಂಪರೆಯಿಂದಾಗಿ ದೇಶವು ಜಗದ್ಗುರುವಾಗಿದೆ. ಭಾಷೆಗೆ ಜಾತಿ ಮತದ ಅಂತರವಿಲ್ಲ. ಅಮೆರಿಕ ಸೇರಿದಂತೆ ವಿಶ್ವದ ಹಲವು ದೇಶಗಳಲ್ಲಿ ತುಳು ಸಮ್ಮೇಳನ, ತುಳು ಕೂಟಗಳನ್ನು ಹಮ್ಮಿಕೊಳ್ಳುತ್ತಿರುವ ತುಳುವರು ಭಾಷಾ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತ ಮಾತೆನ ಸುಪುತ್ರಿ ಕರ್ನಾಟಕ ಮಾತೆ. ಆ ಕರ್ನಾಟಕ ಮಾತೆನ ಸುಪುತ್ರಿ ಇನಿ ತುಳು ಮಾತೆ. ಆ ತುಳು ಮಾತೆನ ಸುಪುತ್ರಿಯರು ನಿಗಲೆಂದು ಪಣರೇ ನಿಚ್ಚ ಪಡೆ ಒಂದುಲ್ಲೆ ಇನಿ ಆ ಜಗತ್ತು ಭಾರತನ ತೂಪುಡುಂದಾಂಡ ಭಾರತ ದೇಶನ ತೂಪುಡುಂದಾಂಡ ಈ ದೇಶನ ಒಂದು ಆಧ್ಯಾತ್ಮಿಕ ದೇಶ ಅಂತ ಬಂತು ಜಗತ್ತಿನಿ ಗುರುತಿಸಾತಂದು ಈ ನಮ್ಮ ಇಂಗ್ಲೆಂಡ್ ಇನ್ನು ಗುರುತಿಸಾಪುಂದಾಂಡ ಐನು ಒಂದು ವಸಾಹತು ಸಹ ಈ ದೇಶ ಅಂದು ಇನ್ನು ಗುರುತಿಸಪ್ಪ ಆಧ್ಯಾತ್ಮಿಕ ದೇಶ ನೀನು ನಮ್ಮನ್ನು ಗುರುತಿಸಾವಡ್ದಾಂಡ ಐಗೆ ಋಷಿ ಮುನಿಕಲ್ ಕಾರಣ. ಆ ಋಷಿ ಮುನಿಕಲ್ನ ಪರಂಪರೆ ಇನ್ನು ದೇಶದ ಒಂದು ಆಧ್ಯಾತ್ಮಿಕ ಬದುಕದ ಒಂದು ಸಂಕೇತ. ಇನ್ನು ಆ ಜಗತ್ತಡು ನಂಗೊಂದು ಸ್ಥಾನಮಾನ ತಿಕ್ಕೊಡ್ದಾಂಡ ಸ್ವಾಮೀಜಿ ಪಲ್ಲೆ ಕಡೆ ಜಗದ್ಗುರು ಭಾರತ ಹೊಡ್ದಾಂಡ ನಮ್ಮ ಗುರುಕುಲ ಸ್ಮರಣೆ ಮಲ್ಪೊಡ್ ನಮ್ಮ ಗುರುಕುಲ ನಂಗೆ ಏಪ ಆ ಬೊಲ್ಪು ತೋಜ್ಬಾರ್ದಾರ ಆನಿಗೆ ಖಂಡಿತ ನಮ್ಮ ಜಗದ್ಗುರು ಭಾರತ ಆಪುಂಡು. ವೇದಿಕೆಯಲ್ಲಿ ಒಡಿಯೂರು ಸ್ವಾಮೀಜಿ ಅವರಿಗೆ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಾದ ಚಿಕ್ಕಪ್ಪ ನಾಯ್ಕ ಅರಿಯಡ್ಕ, ಜೈವರ್ಮಾ ಜೈನ್ ನೂಜಿಬಾಲ್ತಿಲಾ, ವಿಜಯಕುಮಾರ್ ಭಂಡಾರಿ, ಹೆಬ್ಬಾರ ಪೈಲು, ರಾಜೇಂದ್ರ ಕೋಡಿಂಪಾಡಿ, ಎಡ್ತೂರು ರಾಜು ಶೆಟ್ಟಿ, ಚಂದ್ರಹಾಸ್ ರೈ ಮಾಡಾವು, ಡಾ ರಘು ಬೆಳ್ಳಿಪಾಡಿ, ಇಸ್ಮಾಯಿಲ್ ಕೆಲಿಂಚ ಮತ್ತು ನೇಮು ಪರವ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು.
ಸಭಾ ಕಾರ್ಯಕ್ರಮದ ಬಳಿಕ ಅಸಹಾಯಕರ ಸೇವಾ ಟ್ರಸ್ಟ್ ಅಧ್ಯಕ್ಷೆ ನಯನ ರೈ ಅವರ ನೇತೃತ್ವದಲ್ಲಿ ಕುಣಿತ ಭಜನೆ ನಡೆಯಿತು. ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕ ಕಾವು ಹೇಮನಾಥ್ ಶೆಟ್ಟಿ, ಒಡಿಯೂರು ಶ್ರೀ ಷಷ್ಠಬ್ದ ಸಂಭ್ರಮ ಸಮಿತಿಯ ಅಧ್ಯಕ್ಷ ಕೆ ಸೀತಾರಾಮರಾಯ ಸವಣೂರು, ವಕೀಲರಾದ ಮಹೇಶ್ ಕಚೆ ಅತಿಥಿಗಳಾಗಿ ಭಾಗವಹಿಸಿದ್ದ ಒಡಿಯೂರು ಶ್ರೀ ಷಷ್ಠಬ್ದ ಸಂಭ್ರಮ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕದ್ರಿ ನವನೀತ್ ಶೆಟ್ಟಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾ ಕೃಷ್ಣ ಭಟ್, ಸುಧಾನಾ ವಿದ್ಯಾಸಂಸ್ಥೆಯ ಸಂಚಾಲಕ ವಿಜಯ್ ಹಾರ್ವಿನ್, ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಬಡಗನೂರು, ಕಾರ್ಯದರ್ಶಿ ಹರಣಾಕ್ಷಿ ಜಯಶೆಟ್ಟಿ, ಪ್ರಚಾರ ಸಮಿತಿಯ ಸಂಚಾಲಕ ರಾಜೇಶ್ ಬನ್ನೂರು, ನಯನ ರೈ, ಒಡಿಯೂರು ಶ್ರೀ ಷಷ್ಠಬ್ದ ಸಂಭ್ರಮ ಕೇಂದ್ರ ಸಮಿತಿಯ ಸದಸ್ಯ ಅರುಣ್ ಕುಮಾರ್ ಪುತ್ತಿಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.